ಇಲ್ಲೇ ತೊಗೊಳ್ಳಿ, ಕೆಳಗಡೆ 3 ಹಾಕ್ಕೊಳ್ಳಿ. ಅದರದ್ದು 1 2 ಇದ್ರ ಮೇಲೊಂದು ಇದ್ರ ಮೇಲೊಂದು ಇದ್ರ ಮೇಲೊಂದು ಇಡಿ. ಅದನ್ನು ಕೆಳಗಿಡಿ, ಇದು ತೊಗೊಳ್ಳಿ. ಅದೇ ಥರ ಮಾಡಿ 2 3 ಇದ್ರ ಮೇಲೊಂದು ಇದ್ರ ಮೇಲೊಂದು ಇದನ್ನು ತೊಗೊಳ್ಳಿ. ಸರ್ ಇದನ್ನು ನೀವೇ ಕಟ್ ಮಾಡಿದ್ರಿ, ನೀವೇ 3 ಕೆಳಗಡೆ ಹಾಕಿದ್ರಿ, ಎಲ್ಲ ಮಾಡಿದ್ರಿ. ಈಗ ಇದು ಎಲೆ ಯಾವುದಾಗಿರುತ್ತೋ ಅದೇ ಎಲೆ ಇದೂ ಆಗಿರುತ್ತೆ, ಅದೇ ಎಲೆ ಇದೂ ಆಗಿರುತ್ತೆ, ಅದೇ ಎಲೆ ಇದೂ ಆಗಿರುತ್ತೆ ಸರ್. ಹ್ಯಾಕ್ ಮಾಡೋದಂದರೆ ಈ ಥರ 4 ಏಸನ್ನು ತೊಗೊಂಡ್ಬಿಟ್ಟು 4 ಏಸೋ 4 ಯಾವುದಿದೆಯೋ ಅದನ್ನು ತೊಗೊಂಡು ಅದಷ್ಟನ್ನು ಮೇಲ್ಗಡೆ ಇಟ್ಬಿಟ್ಟು ನೀವೇನು ಮಾಡಬೇಕಂದ್ರೆ ಕಲಿಸ್ಬೇಕಾದ್ರೆ ಈ ಮೇಲ್ಗಡೆ ಇರೋ 4ನ್ನ ಮೇಲ್ಗಡೆ ಉಳಿಯೋ ಹಾಗೆ ಶಫಲ್ ಮಾಡಬೇಕು. ಲಾಸ್ಟಿಗೆ ಒಂದಿಷ್ಟು ಜಾಸ್ತಿ ಬಿಟ್ಬಿಡ್ಬೇಕು. ಸೊ ಈಗ 4 ಎಕ್ಕ ಮೇಲಿದೆ. ನಿಮ್ಗೆ ಈ ಶಫಲ್ ಮಾಡೋಕ್ಕೆ ಬರದೇ ಇದ್ದರೆ ಬೇಡ, ಇಲ್ಲಿಂದನೇ ಶುರು ಮಾಡ್ಬೋದು. ಇಲ್ಲಿಟ್ಟು ಅವ್ರಿಗೆ ಕಟ್ ಮಾಡೋಕ್ಕೆ ಹೇಳಿ ಅವ್ರು 4 ಕಟ್ ಮಾಡ್ತಾರೆ. 4 ಕಟ್ ಮಾಡಿದ 4 ಎಕ್ಕ ಇಲ್ಲಿದೆ. ಈಗ ಇಲ್ಲಿಂದ ಶುರು ಮಾಡ್ತೀರಾ, 3 ಕಾರ್ಡನ್ನು ಕೆಳಗಡೆ ಹಾಕ್ತೀರಾ, ಇದ್ರ ಮೇಲೊಂದು ಇದ್ರ ಮೇಲೊಂದು ಇದ್ರ ಮೇಲೊಂದು ಹಾಕ್ತೀರಾ. ಇಲ್ಲೂ 3 ಕಾರ್ಡ್ ಕೆಳಗೆ ಹಾಕ್ತೀರಾ, ಇಲ್ಲೊಂದು 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 ಇಡ್ತೀರಾ. ಇದ್ರ ಮೇಲೂ 3 ಕಾರ್ಡ್ ತೆಗಿತೀರಾ, ಇದ್ರ ಮೇಲೊಂದು ಇದ್ರ ಮೇಲೊಂದು ಇದ್ರ ಮೇಲೊಂದು ಇರ್ತಾರೆ. ಈಗ ಆಲ್ರೆಡಿ 3 ಹಾಕಿರೋದನ್ನು ನೀವೇ 3 ಕೆಳಗೆ ಹಾಕ್ತೀರಾ, ಇದ್ರ ಮೇಲೊಂದು ಇದ್ರ ಮೇಲೊಂದು ಇದ್ರ ಮೇಲೊಂದು ಇಡ್ತೀರಾ. ಸೊ ಅಲ್ಲಿಗೆ ಟ್ರಿಕ್ಕು ಆಯಿತು. ಸೊ ಒಂದೇ ಥರದ 4 ಕಾರ್ಡ್ ಯಾವುದಿದೆ ನೋಡಿ ಅದರಲ್ಲಿ ಮಾಡಿ.